ಎಲ್ಲರಿಗೂ ನಮಸ್ಕಾರ. ಕೋವಿಡ್-19 ತುಂಬ ವೇಗವಾಗಿ ಹರಡ್ತಿರೋದ್ರಿಂದ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಒಂದು ಟೈಮ್ ರೆಸ್ಟ್ರಿಕ್ಷನ್ ಮಾಡಿ ದಿನಸಿ ಅಂಗಡಿಗಳನ್ನು ತೆಗೆದಿಡೋದಕ್ಕೆ ಆದೇಶ ಮಾಡಿದ್ದೀವಿ 7ರಿಂದ 12. ಈಗ ನಾವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ವೆಹಿಕ್ಯುಲರ್ ಮೂವ್ಮೆಂಟ್ ತುಂಬ ಜಾಸ್ತಿ ಇದೆ. 7ರಿಂದ 12 ಫ್ರೀ ಟೈಮ್ ಅನ್ನೋ ರೀತಿ ವೆಹಿಕ್ಯುಲರ್ ಮೂವ್ಮೆಂಟ್ ಜಾಸ್ತಿ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಈ ಲಾಕ್ಡೌನ್ ಅನ್ನುವ ಉದ್ದೇಶನ ಕಂಪ್ಲೀಟ್ ಆಗಿ ನಾವು ಮೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಈ ದಿನ ನಾವು ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ ನಮ್ಮ ಪೊಲೀಸ್ ಕಮಿಷನರೇಟ್ ಲೆವೆಲಲ್ಲಿ ಮತ್ತು SP ಅಂದರೆ ಡಿಸ್ಟ್ರಿಕ್ಟ್ ಪೊಲೀಸ್ ಲೆವೆಲಲ್ಲಿ ವೆಹಿಕ್ಯುಲರ್ ಮೂವ್ಮೆಂಟ್ನ ನಾವು ರೆಗ್ಯುಲೇಟ್ ಮಾಡೋದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಒಂದು ಆದೇಶನ ಇಶ್ಯೂ ಮಾಡಿದ್ದೀವಿ. ಅದನ್ನು ಕ್ರಮವಾಗಿ ಪೊಲೀಸ್ ಕಮಿಷನರ್ ಮಂಗಳೂರು ಸಿಟಿ ಕಮಿಷನರೇಟ್ ಅವರು ಮತ್ತು SP ದಕ್ಷಿಣ ಕನ್ನಡ ಪೊಲೀಸ್ ಅವರು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ನಾನು ಕೋರ್ಕೋತೀನಿ. ಕೋವಿಡ್-19 ಮಹಾಮಾರಿಯ ಒಂದು ನಿಯಂತ್ರಣದ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮಗಳನ್ನ ಸರ್ಕಾರ ತೆಗೆದುಕೊಂಡಿದೆ. ಮಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಾಹನಗಳ ಸಂಚಾರ ಇದು ತೀವ್ರವಾಗಿ ಈ ಕೋವಿಡ್-19 ನಿಯಂತ್ರಣ ಕ್ರಮಗಳಿಗೆ ಒಂದು ಅಡಚಣೆಯಾಗಿ ಕಂಡುಬರುತ್ತಿರುವುದು ಬಹಳ ಸ್ಪಷ್ಟವಾಗಿ ಕಂಡುಬರ್ತಿದೆ. ಆ ಹಿನ್ನೆಲೆಯಲ್ಲಿ ಈ ವಾಹನಗಳನ್ನ ನಿಯಂತ್ರಿಸೋಕ್ಕೆ ಒಂದು ಉದ್ದೇಶದಿಂದ ಎಲ್ಲ ಖಾಸಗಿ ಒಡೆತನದ 4 ವೀಲರ್ ಹಾಗೂ 2 ವೀಲರ್ಗಳನ್ನ ಈ ರಸ್ತೆಗೆ ಇಳಿಯುವುದನ್ನು ನಿಷೇಧಿಸುವ ಒಂದು ನಿಟ್ಟಿನಲ್ಲಿ ನಿರ್ಧಾರ ಕೈಗೊಂಡು ಆ ಪ್ರಕಾರ ಆದೇಶ ಮಾಡಲಾಗಿದೆ. ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿ ನಾವು ಕೋರ್ತೇವೆ. ತಮ್ಮ ಏನು ಅಗತ್ಯ ವಸ್ತುಗಳ ಖರೀದಿಗೆ ನಿಮ್ಮ ಮನೆಯ ಬಹಳ ಸಮೀಪದಲ್ಲೇ ಎಲ್ಲ ರೀತಿಯಾದ ಗ್ರೋಸರಿ ಶಾಪ್ಸು, ತರಕಾರಿ ಶಾಪ್ಸು ಎಲ್ಲ ರೀತಿ ಇದೆ. ತಮಗೆ ವೈದ್ಯಕೀಯ ನೆರವಿನ ಅಗತ್ಯ ಇದ್ದರೆ ತಾವು 108ಗೆ ಫೋನ್ ಮಾಡಬಹುದು ಅಥವಾ 1077ಗೆ ಬೇರೆ ವಿಚಾರಗಳಿಗೆ ಫೋನ್ ಮಾಡಬಹುದು. ವೈದ್ಯಕೀಯ ನೆರವಿನ ಕುರಿತಾಗಿ ಇದೆಲ್ಲ ವ್ಯವಸ್ಥೆಗಳನ್ನ ಕೈಗೊಳ್ಳಲಾಗಿದೆ. ಹಾಗೆಯೇ ಯಾರಾದರೂ ಡಾಕ್ಟರ್, ನರ್ಸ್, ಪ್ಯಾರಾಮೆಡಿಕ್ ಅವರು ವೈದ್ಯಕೀಯ ವೃತ್ತಿಯಲ್ಲಿ ಮನೆಯಿಂದ ಅವರು ಹಾಸ್ಪಿಟ್ಲಿಗೆ ಹೋಗ್ತಿದ್ರೆ ಅಥವಾ ಹಾಸ್ಪಿಟ್ಲಿಂದ ಮನೆಗೆ ಹೋಗ್ತಾ ಇದ್ರೆ ಅವರು ಒಂದು ID ತೋರಿಸಿದ್ರೆ ಸಾಕು, ಅವ್ರಿಗೆ ಬೇರೆ ಯಾವುದೇ ಸ್ಪೆಸಿಫಿಕ್ ಪಾಸ್ಗಳ ಅಗತ್ಯ ಇರಲ್ಲ. ಮಾಧ್ಯಮದವರು ಸಹ ಅವರ ID ತೋರಿಸಿದ್ರೆ ಸಾಕು, ಅವರು ಬೇರೆ ಯಾವುದೇ ಪಾಸ್ ತೋರಿಸೋ ಅಗತ್ಯ ಇರಲ್ಲ. ಮಾಧ್ಯಮದವ್ರಿಗೆ ಸಹ ಅವರು ಓಡಾಡ್ತಿರೋ ಒಂದು ವೆಹಿಕಲ್ನ ನಾವು ಪರ್ಮಿಟ್ ಮಾಡ್ತೇವೆ. ಇದಾದ ಮೇಲೂ ಯಾರಿಗಾದರೂ ಬಹಳ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ಉಪವಿಭಾಗಾಧಿಕಾರಿಯವರ ಕಚೇರಿಗೆ ಅರ್ಜಿ ಸಲ್ಲಿಸಿ ಅವರು ಸ್ಪೆಸಿಫಿಕ್ ಪಾಸ್ ತೆಗೆದುಕೊಂಡು ಅವರು ಓಡಾಡ್ಬೋದು. ಸೊ ಇಷ್ಟು ಚೌಕಟ್ಟಿನಲ್ಲಿ ಈ ಒಂದು ಆದೇಶನ ನಾವು ಎನ್ಫೋರ್ಸ್ ಮಾಡಲಿದ್ದೇವೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕಾಗಿ ನಾನು ಕೋರ್ತೇನೆ. ಈಗಾಗಲೇ ತಿಳಿಸಿರೋ ಹಾಗೆ ಕೋವಿಡ್-19 ಪಾಸಿಟಿವ್ ಕೇಸಸ್ ಹೆಚ್ಚುತ್ತಾ ಇರೋ ಹಾಗೆ ಮತ್ತು ನಮ್ಮದು ವೆಹಿಕ್ಯುಲರ್ ಮೂವ್ಮೆಂಟ್ ಕಡಿಮೆ ಆಗದೇ ಇರೋ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಸ್ವಲ್ಪ ನಿರ್ಧಾರಗಳನ್ನ ಕೈಗೊಂಡಿದೆ. ಬಟ್ ಸಿಟಿಗೆ ಮತ್ತು ಡಿಸ್ಟ್ರಿಕ್ಟಿಗೆ ಸ್ವಲ್ಪ ಡಿಫ್ರೆನ್ಸಸ್ ಇರೋದ್ರಿಂದ ಜನಕ್ಕೆ ಇದು ಅರ್ಥ ಮಾಡಿಸ್ಬೇಕಾಗಿರುತ್ತದೆ. ಡಿಸ್ಟ್ರಿಕ್ಟ್ನಲ್ಲಿ ಹೇಗೆ ಇರುತ್ತೆ ಅಂದರೆ ಎಲ್ಲ ವೆಹಿಕ್ಯುಲರ್ ಟ್ರಾಫಿಕ್ ಪ್ರೈವೇಟ್ ವೆಹಿಕಲ್ಸ್ 7 o'clock ಇಂದ 12 o'clock ಕೂಡ ಆಸ್ಪದ ಇರೋದಿಲ್ಲ ಓಡಾಡಲಿಕ್ಕೆ. ಮತ್ತು ಉಳಿದಿದ್ದ ಟೈಮಲ್ಲಿ ಯಾವಾಗಲೂ ಕೂಡ ಮುಂಚೆ ಥರನೇ ಬ್ಯಾನ್ ಕಂಟಿನ್ಯೂ ಆಗುತ್ತೆ. ಆ ಪ್ರೈವೇಟ್ ವೆಹಿಕಲ್ಸ್ನಲ್ಲಿ ಸ್ವಲ್ಪ ಕ್ಯಾಟಗರೈಸೇಷನ್ ಇದೆ. ಯಾಕಂದರೆ ಬೇರೆ ಹಳ್ಳಿಗಳಿಂದ ಟೌನ್ಗೆ ಬಂದುಬಿಟ್ಟು ವ್ಯವಹಾರ ಮಾಡೋ ಜನ ಇರೋದ್ರಿಂದ 2 ವೀಲರ್ಸ್ಗೆ ನಾವು ಅಲೌ ಮಾಡ್ತೀವಿ, 3 ವೀಲರ್ಸ್ ಅಂದರೆ ಆಟೋ ರಿಕ್ಷಾಗೆ ನಾವು ಅಲೌ ಮಾಡ್ತೀವಿ. ಅದೇ ರೀತಿ 4 ವೀಲರ್ ಜೀಪ್ ಅಥವಾ ಯಾವುದಾದ್ರು ಬೇರೆ ಬಾಡಿಗೆ ವಾಹನಗಳನ್ನ ನಾವು ಅಲೌ ಮಾಡ್ತೀವಿ. ಬಟ್ ಖಾಸಗಿ ಪ್ರೈವೇಟ್ ವೆಹಿಕಲಲ್ಲಿ ಬಂದು ತಗೊಳ್ಳೋದು ನಿಷೇಧಿಸಿರುತ್ತೇವೆ. ಮತ್ತು ಹೈಯರ್ ಮಾಡಿದಾಗ ಬರೀ ಡ್ರೈವರು ಮತ್ತು ಯಾರು ಸಾಮಾನು ಖರೀದಿ ಮಾಡಲಿಕ್ಕೆ ಬಂದಿದ್ದಾರೆ ಅಗತ್ಯ ವಸ್ತುಗಳು ಅವ್ರನ್ನ ಮಾತ್ರ ಇದ್ರೆ ಮಾತ್ರ ನಾವು ಅಲೌ ಮಾಡ್ತೀವಿ. ಇಬ್ಬರಿಗಿಂತ ಜಾಸ್ತಿ ಜನ ಇದ್ದರೆ ಅವ್ರಿಗೆ ಅಲೌ ಮಾಡಲಿಕ್ಕೆ ಯಾವುದೇ ಆಸ್ಪದ ಇರೋದಿಲ್ಲ. ಮತ್ತು ಯಾರಿಗಾದ್ರೂ ಇಮಿಡಿಯೇಟಾಗಿ ಹೆಲ್ಪ್ ಬೇಕಾದರೆ ಮೆಡಿಕಲ್ ಎಮರ್ಜೆನ್ಸೀಸ್ಗೆ 108ಗೆ ಕರೆ ಮಾಡಿ. 108ಇಂದ ಆ್ಯಂಬುಲೆನ್ಸ್ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಅಕಸ್ಮಾತ್ 108ಅಲ್ಲಿ ಆ್ಯಂಬುಲೆನ್ಸ್ ಅವೈಲಬಿಲಿಟಿ ಇಲ್ಲ ಅಂದರೆ ನೀವು 1077ಗೆ ಕರೆ ಮಾಡಿ. ಅದರಲ್ಲೂ ಕೂಡ ನಮ್ಮದು ಡಿಸ್ಟ್ರಿಕ್ಟ್ ಕಡೆಯಿಂದ ಆ್ಯಂಬುಲೆನ್ಸ್ ರೆಡಿ ಆಗಿರೋದನ್ನ ನಿಮಗೆ ವ್ಯವಸ್ಥೆ ಮಾಡ್ತಾರೆ. ಮತ್ತು ರೆಗ್ಯುಲರ್ ಟ್ರೀಟ್ಮೆಂಟಿಗೆ, ಡಯಾಲಿಸಿಸ್ಗೆ ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಬರೋರು 1077ಗೆ ಕಾಲ್ ಮಾಡಿ ತಮ್ಮ ಖಾಸಗಿ ವಾಹನಕ್ಕೆ ಪಾಸ್ ಪಡೆದುಕೊಂಡು ಸಂಚರಿಸಲು ಅವಕಾಶ ಮಾಡಲಾಗಿದೆ. ಡಾಕ್ಟರ್, ನರ್ಸಸ್, ಪ್ಯಾರಾಮೆಡಿಕ್ಸ್, ಅದೇ ರೀತಿ ಹೆಲ್ತ್ ಕೇರ್ ವರ್ಕರ್ಸ್, ಆರೋಗ್ಯ ಇಲಾಖೆಯಲ್ಲಿ ಯಾರ್ಯಾರು ಎಂಗೇಜ್ಡ್ ಇದ್ದಾರೆ ಅವ್ರಿಗೆ ಎಲ್ಲರಿಗೆ ಕೂಡ ಪಾಸಿನ ಅವಶ್ಯಕತೆ ಇಲ್ಲ. ಅವ್ರುಗಳು ತಮ್ಮ ಇಶ್ಯೂಡ್ ID ಕಾರ್ಡ್ಸ್, ಅದು ಗೌರ್ಮೆಂಟ್ ಇಶ್ಯೂಡ್ ಇರ್ಬೋದು ಅಥವಾ ಅವ್ರದ್ದು ಹಾಸ್ಪಿಟಲ್ ಕಡೆಯಿಂದ ಇಶ್ಯೂ ಆಗಿರೋ ID ಕಾರ್ಡ್ಸ್ ಇರ್ಬೋದು, ಇಶ್ಯೂಡ್ ID ಕಾರ್ಡ್ನ ಹಿಡ್ಕೊಂಡ್ಬಿಟ್ಟು ನಮ್ಮದು ಚೆಕ್ ಪೋಸ್ಟಲ್ಲಿ ತೋರಿಸಿದ್ರೆ ನಿಮಗೆ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ.